ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಚಂಡಮಾರುತದ ಎಫೆಕ್ಟ್ ಇದೆ. ಮಳೆ ಬಹಳ ಜೋರಾಗಿ ಬರ್ತಾ ಇದೆ. ಇನ್ನು ಕೆಲವೇ ದಿವಸಗಳಲ್ಲಿ ಮಳೆಯ ಆರ್ಭಟ ಹೆಚ್ಚಾಗಲಿಕ್ಕಿದೆ. ಯಾಕಂತ ಹೇಳಿದ್ರೆ ಮುಂಗಾರು ಆಗಮಿಸಿದ್ರೆ ಮಳೆ ಹೆಚ್ಚಾಗಿ ಬರುತ್ತೆ ಅನ್ನುವಂತಹ ಹವಾಮಾನ ಇಲಾಖೆಯ ಸೂಚನೆಯೂ ಕೂಡ ಇದೆ. ಹಾಗಾಗಿ ದಕ್ಷಿಣ ಕನ್ನಡ ಅದರಲ್ಲೂ ಕೂಡ ಮಂಗಳೂರು ನಗರದಲ್ಲಿ ಒಂದು ರೌಂಡ್ ಹಾಕಿದಾಗ ಈ ರಾಜಕಾಲುವೆಗಳ ತಡೆಗೋಡೆಗಳ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಅಪಾಯಕ್ಕೆ ಆಹ್ವಾನ ನೀಡ್ತಾ ಇದೆ. ಯಾವಾಗ ಯಾವ ಅನಾಹುತ ಸಂಭವಿಸುತ್ತೆ ಅನ್ನುವಂಥದ್ದನ್ನ ಹೇಳಲಿಕ್ಕೆ ಆಗುವುದಿಲ್ಲ, ಅಂತಹ ಪರಿಸ್ಥಿತಿ ಇದೆ. ಯಾಕೆ ಇದನ್ನ ಪ್ರಸ್ತಾಪಿಸ್ತಾ ಇದ್ದೇವೆ ಅಂತ ಹೇಳಿದ್ರೆ ಕರೆಕ್ಟ್ ಆಗಿ 1 ವರ್ಷದ ಹಿಂದೆ ಇದೇ ದಿವಸ ಮಂಗಳೂರಿನ ಕೊಟ್ಟಾರದಲ್ಲಿ ರಿಕ್ಷಾ ಚಾಲಕರೋರ್ವರು ಭಾರಿ ಮಳೆಗೆ ಬಾಡಿಗೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಯಾವುದು ತೋಡು ಯಾವುದು ರೋಡು ಅನ್ನುವಂಥದ್ದು ಗೊತ್ತಾಗದೆ ಅವರು ಸಂಚಾರ ಮಾಡಿದ್ರು. ಆ ಸಂದರ್ಭದಲ್ಲಿ ರಿಕ್ಷಾ ಕೊಚ್ಚಿಕೊಂಡು ಹೋಯಿತು, ಅವರ ಪ್ರಾಣ ಕೂಡ ಹೋಯಿತು. ಕರೆಕ್ಟ್ ಆಗಿ 1 ವರ್ಷ ಆಗಿದೆ. ಆದ್ರೆ ನಾವು ಆ ಸ್ಥಳಕ್ಕೆ ಹೋಗಿ ಪರಿಶೀಲನೆಯನ್ನ ಮಾಡಿದ್ದೀವಿ. ಅಲ್ಲಿ ತಡೆಗೋಡೆಯನ್ನು ನಿರ್ಮಿಸಿದ್ದಾರೆ, ಸಮಸ್ಯೆ ಆಗದಂತೆ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಬಹಳ ಒಳ್ಳೆಯ ವಿಚಾರ. ಆದ್ರೆ ಇದು ಕೇವಲ ಅನಾಹುತ ಆದಂತಹ ಒಂದು ಜೀವ ಬಲಿ ಪಡೆದಂತಹ ಆ ಜಾಗದಲ್ಲಿ ಮಾತ್ರ ಈ ತಡೆಗೋಡೆಯನ್ನು ನಿರ್ಮಿಸಿದ್ದಾರೆ. ಆ ಕೊಟ್ಟಾರದ ಆ ಭಾಗದಲ್ಲಿ ಮಾತ್ರ ಕ್ರಮ ಕೈಗೊಂಡಿದ್ದೀರಿ. ಹಾಗಿದ್ರೆ ಕೊಟ್ಟಾರದ ಹೈವೇಯಲ್ಲಿ ಆಗಿರ್ಬೋದು, ಬೇರೆ ಬೇರೆ ಭಾಗದಲ್ಲಿ ಇಡೀ ಮಂಗಳೂರಿನ ನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಎಲ್ಲ ರಾಜಕಾಲುವೆಗಳ 90% ಶೇಕಡ 90ರಷ್ಟು ಎಲ್ಲಿಯೂ ಕೂಡ ತಡೆಗೋಡೆಗಳಿಲ್ಲ. ಅಂದ್ರೆ ಅನಾಹುತ ಆಗ್ಲಿಕ್ಕೆ ನೀವು ಕಾಯ್ತಾ ಇದ್ದೀರಿ, ಒಂದು ಜೀವ ಹೋಗ್ಲಿ ಅಂತ ಕಾಯ್ತಾ ಇದ್ದೀರಾ. ಜೀವ ಹೋದಲ್ಲಿ ಜೀವ ಅಂದ್ರೆ ಅನಾಹುತ ಆದಂತಹ ಆ ಭಾಗದಲ್ಲಿ ಏನ್ ಕ್ರಮ ಕೈಗೊಂಡಿದ್ದೀರಿ? ಅದು ಇಡೀ ನಗರದಲ್ಲಿ ತೆಗೆದುಕೊಳ್ಳಲಿಕ್ಕೆ ಏನ್ ಸಮಸ್ಯೆ ಇದೆ? ಒಂದು ಜೀವ ಹೋಗ್ಲಿ ಅಥವಾ ಇನ್ನೊಂದು ಅನಾಹುತ ಆಗ್ಲಿ ಅಂತ ಜಿಲ್ಲಾಡಳಿತ ಅಥವಾ ಮಂಗಳೂರು ಮಹಾನಗರ ಪಾಲಿಕೆ ಕಾಯ್ತಾ ಇದೆಯಾ? ಯಾಕೆ ಅಂತ ಹೇಳಿದ್ರೆ ಘಟನೆಗಳು ಆದ ನಂತರ, ಒಂದು ಸಮಸ್ಯೆಗಳು ಆದ ನಂತರ ನೀವು ಕ್ರಮ ಕೈಗೊಳ್ತೀರಿ. ಅದಕ್ಕಿಂತ ಮುಂಚೆಯೇ ತೆಗೆದುಕೊಂಡ್ರೆ ಒಂದು ಜೀವವನ್ನ ಉಳಿಸಬಹುದು, ಅಲ್ಲಿ ಆಗುವಂತ ಅನಾಹುತವನ್ನ ತಡಿಬಹುದು. ಇದೇ ನಮಗಿರ್ತಕ್ಕಂತಹ ಆತಂಕ. ಯಾಕಂತ ಹೇಳಿದ್ರೆ ಈಗಾಗಲೇ ಶಾಲೆಗಳು ಆರಂಭ ಆಗಿದೆ, ಈ ಬಾರಿ ಮಳೆ ಕೂಡ ಬಹಳ ಹೆಚ್ಚಿದೆ ಅನ್ನುವಂತಹ ಆತಂಕ ಇದೆ. ಅದರ ಜೊತೆಗೆ ಈ ರಾಜಕಾಲುವೆಯಲ್ಲಿ ರಭಸದಲ್ಲಿ ನೀರು ಹರಿಯುವಂತಹ ಸಂದರ್ಭದಲ್ಲಿ ರೋಡ್ ಯಾವುದು, ಈ ರಾಜಕಾಲುವೆ ಯಾವುದು ಅನ್ನುವಂಥದ್ದು ಗೊತ್ತಾಗದಂತಹ ಪರಿಸ್ಥಿತಿ ಇದೆ. ಹಾಗಾಗಿ ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾದವರು, ಈಗ ಚಂಡಮಾರುತದ ಎಫೆಕ್ಟ್ ಇಂದಲೇ ಇಷ್ಟು ಮಳೆ ಬರ್ತಾ ಇದೆ, ಇನ್ನು ಮಳೆ ಆರಂಭ ಆದ್ರೆ ಎಷ್ಟು ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ಗೊತ್ತಿದ್ರೂ ಕೂಡ ಯಾಕೆ ಪಾಲಿಕೆ ಆಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು ಕೈ ಕಟ್ಟಿ ಕುಳಿತಿದೆ ಅನ್ನುವಂಥದ್ದು. ಅದರ ಜೊತೆಗೆ ನಾನು ಆಗ್ಲೇ ಹೇಳಿದ ಹಾಗೆ ಶಾಲೆಗಳು ಆರಂಭ ಆಗಿದೆ, ವಿದ್ಯಾರ್ಥಿಗಳು ಸಂಚಾರ ಮಾಡ್ತಾರೆ, ಆ ಸಂದರ್ಭದಲ್ಲಿ ಈ ಸಮಸ್ಯೆಗಳು ಉದ್ಭವಿಸುತ್ತೆ. ಅದರ ಜೊತೆಗೆ ನಾವು ಆ ರಾಜಕಾಲುವೆಯ ಪಕ್ಕ ಗಮನಿಸಬೇಕಾಗುತ್ತೆ. ಏನಾದ್ರೂ ಈ ಒಳ ರಸ್ತೆಗಳೇನಿದೆ, ರಾಜಕಾಲುವೆ ಇರ್ತಕ್ಕಂತಹ ಒಳ ರಸ್ತೆಗಳೇನಿದೆ, ಅಲ್ಲಿ ಬಹಳ ಸಪೂರ ಆಗಿರ್ತಕ್ಕಂತಹ ರೋಡ್ ಇರ್ತಕ್ಕಂಥದ್ದು. 2 ವಾಹನಗಳು ಆ ಕಡೆ ಈ ಕಡೆಯಿಂದ ಬಂದ್ರೆ ಜನರು ನಡೆದಾಡ್ಲಿಕ್ಕೆ ಅಂದ್ರೆ ಪಾದಚಾರಿಗಳು ಹೋಗ್ಲಿಕ್ಕೆ ರಸ್ತೆಗಳಿಲ್ಲ. ಸ್ವಲ್ಪ ಎಚ್ಚರ ತಪ್ಪಿದ್ರೂ ರಾಜಕಾಲುವೆಯಲ್ಲಿ ಬೀಳುವಂತಹ ಪರಿಸ್ಥಿತಿ ಇದೆ. ಯಾಕೆ ಪಾದಚಾರಿ ರಸ್ತೆಗಳಿಲ್ಲ? ಯಾಕೆ ತಡೆಗೋಡೆಗಳನ್ನು ನಿರ್ಮಿಸ್ತಾ ಇಲ್ಲ? ಅಟ್ಲೀಸ್ಟ್ ತಡೆಗೋಡೆಗಳನ್ನಾದ್ರೂ ನಿರ್ಮಿಸಿ. ಯಾಕಂತ ಹೇಳಿದ್ರೆ ಜೋರು ಮಳೆ ಬರುವಂತಹ ಸಂದರ್ಭದಲ್ಲಿ, ಜಡಿ ಮಳೆ ಬರುವಂತಹ ಸಂದರ್ಭದಲ್ಲಿ ರೋಡ್ ಯಾವುದು, ರಾಜಕಾಲುವೆ ಯಾವುದು, ನೀರಿನ ರಭಸಕ್ಕೆ ಯಾವುದು ಗೊತ್ತಾಗುವುದಿಲ್ಲ. ಒಂದು ಜೀವ ಹೋಗುವ ಮುನ್ನ, ಸಮಸ್ಯೆಯಾಗುವ ಮುನ್ನ ದಯವಿಟ್ಟು ಜಿಲ್ಲಾಡಳಿತ ಆಗಿರ್ಬೋದು, ಮಂಗಳೂರು ಮಹಾನಗರ ಪಾಲಿಕೆ ಎಚ್ಚೆತ್ತುಕೊಳ್ಬೇಕಾಗಿದೆ. ಈಗಾಗಲೇ ಫೆಬ್ರವರಿಯಿಂದ ಪಾಲಿಕೆಯಲ್ಲಿ ಆಡಳಿತವೇ ಇಲ್ಲ. ಯಾಕಂತ ಹೇಳಿದ್ರೆ ಈಗಾಗಲೇ ಪಾಲಿಕೆಯ ಅವಧಿ ಮುಗಿದಿರ್ತಕ್ಕಂಥದ್ದು. ಈಗ ಜನರು ಯಾರತ್ರ ಈ ಸಮಸ್ಯೆಯನ್ನ ಹೇಳಬೇಕು ಅನ್ನುವಂತಹ ಗೊಂದಲದಲ್ಲಿದ್ದಾರೆ. ಅಧಿಕಾರಿಗಳು ಮನಸ್ಸು ಮಾಡಬೇಕಾಗಿದೆ. ಸಮಸ್ಯೆ ಇರುವಂತಹ ಪ್ರದೇಶಗಳಲ್ಲಿ ತಡೆಗೋಡೆಯನ್ನು ನಿರ್ಮಿಸಬೇಕಾಗಿದೆ. ಬೇರೆ ಬೇರೆ ಸಮಸ್ಯೆಗಳಿದೆ. ಮಳೆ ಬರುವ ಮುಂಚೆ ಎಚ್ಚೆತ್ತುಕೊಳ್ಬೇಕಾಗಿದೆ.